ತುಳುನಾಡಿನ ದೈವಾರಾಧನೆಗಳು ತಮ್ಮದೇ ಆದ ಭವ್ಯ ಸಂಸ್ಕೃತಿ ಆಚರಣೆಯನ್ನ ಹೊಂದಿದೆ. ಈ ಆಚರಣೆಯ ಮೂಲಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಿಂದನೆ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುವವರ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಲಾಗುವುದು ಅಂತ ಯುವ ತುಳುನಾಡು ಕುಡ್ಲ ಸಂಘಟನೆ ಎಚ್ಚರಿಕೆ ನೀಡಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ರೋಷನ್ ರೆನಾಲ್ಡ್ ರವರು, ತುಳುನಾಡು ಸಂಸ್ಕೃತಿ ಪರಂಪರೆಯವರು. ದೈವಾರಾಧನೆ ಇಲ್ಲಿಯ ವಿಶಿಷ್ಟತೆಯಾಗಿದ್ದು, ಕೆಲವರು ನಂಬಿಕೆಗೆ ಘಾಸಿ ಉಂಟು ಮಾಡುವ ರೀತಿಯಲ್ಲಿ ವಿಡಿಯೋವನ್ನ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಡ್ತಾ ಇರುವುದನ್ನು ವಿರೋಧಿಸುವುದಾಗಿ ಹೇಳಿದರು. మస్తు లైక్స్ పంపుడు వెనక అకౌంట్ ఉండమంట పర్సనల్ ఫోటోస్ అప్పుడు ట్యాగ్ ఆదు ఫస్ట్ లైక్స్ కామెంట్స్ అంచమాట ట్యాగ్ అవుతుంది తమ ನಂಬಿಕೆ ಬಿಟ್ಟುಕೊಡುವುದು ಇದು ಇಂಚನೆ ಆಡಬಲ್ಲ ಒಬ್ಬರು ಇತ್ತಿನ ಒಬ್ಬರ ಕಮೆಂಟ್ಸ್ ಬರ್ತದೆ ಹ್ಯಾಪಿ ಬರ್ತದೆ ಒಡಮುಟ ನಮ್ಮ ಪಂಚಂಡದ ಬಂದಾಂಡ ತುಳುನಾಡು ದೈವಾರಾಧನೆ ಖಾಲಿ ದೈವದ ಕೊಡಿಯಡಿ ಮಾತ್ರ ಎಪ್ಪೋಡು ಅವು ಕುರಿತು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ಸ್ ಫೇಸ್ಬುಕ್ ಅವಡ್ ಅದನ್ನ ವಾಟ್ಸ್ಆಪ್ ಬಿತ್ತು ಬತ್ತನಂದಾಂಡ ಯೂಟ್ಯೂಬ್ ಅದನ್ನ ಐತ ಬಗ್ಗೆ ಮಸ್ತ್ ತಪ್ಪು ಸಂದೇಶಗಳು ಪೂರ ಪೋಯನ ಶುರುವಾಗ್ತದೆ. ಅಂಚಾದ ಎಂಕಲ್ನ ಈ ಹೋರಾಟ ಕುಡರ ಬಣದಿಲ್ಲ ವ್ಯಕ್ತಿ ಧರ್ಮ ಜಾತಿ ಒಯ್ತ ವಿರುದ್ಧವಾದದ್ದು ಏಳು ತಪ್ಪು ಮಲ್ಪೇನ ಅವು ತಪ್ಪೆ ಅಕಲ ನಿಮಗೆ ಕಾನೂನಾತ್ಮಕವಾದ ಕ್ರಮದಿಂದ ನನ್ನ ವಿತ್ತಕ್ಕೆ ಬಾಕಿ ದಾಖಲೆ ಹುಡ್ತಿನದು. ಸುದ್ದಿಗೋಷ್ಠಿಯಲ್ಲಿ ಯುವ ತುಳುನಾಡು ಕುಡ್ಲದ ಗೌರವಾಧ್ಯಕ್ಷ ಯಾದವ್ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ರಿತೇಶ್ ಡಿಸೋಜಾ, ಪ್ರಧಾನ ಸಂಚಾಲಕ ಸನತ್, ಕೋಶಾಧಿಕಾರಿ ರಕ್ಷಣ್ ಪೂಜಾರಿ, ಜೊತೆ ಕಾರ್ಯದರ್ಶಿ ರಮೇಶ್ ಕುಲಾಲ್ ಉಪಸ್ಥಿತರಿದ್ದರು.